ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅನದರ್ ವ್ಲಾಗ್. ಎಲ್ಲ ಹೇಗಿದ್ದೀರಿ ಸ್ನೇಹಿತರೆ? ನಾನೊಂದು ಐಟಮ್ನ ಪರ್ಚೇಸ್ ಮಾಡಿದೆ, ನನಗೆ ತುಂಬ ಯೂಸ್ ಆಯಿತು. ಹಾಗಾಗಿ ಇದನ್ನು ನಿಮಗೆ ತಿಳಿಸುವ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗಾದರೆ ಆ ವಸ್ತು ಯಾವುದು ನಿಮಗೆ ಗೊತ್ತಾಗಿರ್ಬೋದು ತಮ್ಮನೇಲಿ ನೋಡಿ. ಇದು TP-Link ಅವರ ಒಂದು USB ಬ್ಲೂಟೂತ್ ಡಿವೈಸ್. ಇದನ್ನು ನಾನು ಯಾಕೆ ಪರ್ಚೇಸ್ ಮಾಡಿದೆ ಅಂತಂದರೆ, ನನ್ನ ಹತ್ರ ಇರೋದು ಈ ಪಿ ಸಿಯಲ್ಲಿ ನಮಗೆ ಬ್ಲೂಟೂತ್ನ ಆಪ್ಷನ್ ಇಲ್ಲ, ಹಾಗೆ ವೈಫೈ ಆಪ್ಷನ್ಸ್ ಇಲ್ಲ. ಬಟ್ ನಮಗೆ ವೈಫೈ ಬೇಕಾಗಿಲ್ಲ, ನಾನು ಲ್ಯಾನ್ ಕನೆಕ್ಟ್ ಮಾಡಿರ್ತೀನಿ, ಮಾಡಮ್ ಸಹ ಹತ್ರ ಇದೆ, ಹಾಗಾಗಿ ನನಗೆ ಅದರ ಅವಶ್ಯಕತೆ ಇಲ್ಲ. ಬಟ್ ನನಗೆ ಇದರ ಅವಶ್ಯಕತೆ ತುಂಬ ಇತ್ತು. ನಾನು ತುಂಬ ಸರ್ಚ್ ಮಾಡಿದೆ, ಒಂದು ಒಳ್ಳೆ ಕ್ವಾಲಿಟಿದು ಹಾಗೆ ತುಂಬ ಕಡಿಮೆ ರೇಟಿದು ಯಾವುದಿದೆ ಅಂತೇಳಿ ತುಂಬ ಸರ್ಚ್ ಮಾಡುವಾಗ ನನಗೆ ಸಿಕ್ಕಿದ್ದು ಈ TP-Link. ನಾನು ಇದನ್ನು ತರಿಸಿ 1 ವಾರ ಆಯಿತು. ಈ 1 ವಾರದಲ್ಲಿ ನನಗೆ ಇದರಿಂದ ಯೂಸ್ ಸಹ ಆಗಿದೆ, ಹಾಗೆಯೇ ಕೆಲವೆಲ್ಲ ಡ್ರಾಬ್ಯಾಕ್ಸ್ ಆಗಿದೆ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಇದ್ರ ಬಗ್ಗೆ ಡೀಟೇಲ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಇದೇ ರೀತಿ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು, ಹಾಗೆ ವಿಡಿಯೋ ಮಿಸ್ ಮಾಡಿದ್ರೆ ನೋಡಲು ಸಹ ಬಹುದು. ಸ್ನೇಹಿತರೆ, ಇದು TP-Link ಅವರ ಬ್ಲೂಟೂತ್ 4.0 ನಿಮಗೆ ಸಪೋರ್ಟ್ ಮಾಡುತ್ತೆ. ಇದು ವಿಂಡೋಸ್ 8, 8.1, 10. ಇದು ಪ್ಲಗ್ ಆ್ಯಂಡ್ ಪ್ಲೇ. ಇದಕ್ಕೆ ನಿಮಗೆ ಯಾವುದೇ ರೀತಿಯ ಸಾಫ್ಟ್ವೇರ್ನ ಅವಶ್ಯಕತೆ ಇರಲ್ಲ, ಡೌನ್ಲೋಡ್ ಮಾಡ್ಕೋಬೇಕು, CD ಏನು ಕಿರಿಕಿರಿ ಇಲ್ಲ. ಸಿಂಪಲ್ ಆಗಿ ನಾವು ಇದನ್ನು ಯೂಸ್ ಮಾಡ್ಬೋದು, ಪ್ಲಗ್ ಆ್ಯಂಡ್ ಪ್ಲೇ. ಹಾಗೆ ಇನ್ನೊಂದು, ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನನಗೆ ಯೂಸ್ ಆಗಿರೋದ್ರಿಂದ ನಿಮ್ಗೆ ತಿಳಿಸ್ಬೇಕಂತ ಮಾಡ್ತಿದ್ದೀನಿ ಅಷ್ಟೇ. ಬಿಟ್ಟರೆ ನೀವು TP-Linkಗೆ ತಗೊಳ್ಳಿ, ನಾನೇನು ರೆಕಮೆಂಡ್ ಮಾಡಲ್ಲ. ನಿಮಗೆ ಯಾವುದು ಯೂಸ್ ಆಗುತ್ತೋ ಅದು ತಗೊಳ್ಳಿ. ನನಗೆ ಇದರಲ್ಲಿ ತುಂಬ ಚೆನ್ನಾಗಿ ಅನಿಸ್ತು, ಹಾಗಾಗಿ ಇದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ. ಬ್ಲೂಟೂತ್ 4.0 ಇದೆ. ಹಾಗೆಯೇ ನಾನು ಆವಾಗಲೇ ಹೇಳಿದಾಗ ವಿಂಡೋಸ್ 8, 8.10 ಎಲ್ಲ ಸಪೋರ್ಟ್ ಆಗುತ್ತೆ. ಅದೇ ರೀತಿ ಇದು ನ್ಯಾನೋ ಸೈಜ್, ಸಣ್ಣ ಸೈಜಲ್ಲಿರುತ್ತೆ. ನೀವೊಂದು ವೇಳೆ ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ದೀನಿ ಅಂತಂದರೆ ನಿಮಗೆ ಇದರ ಅವಶ್ಯಕತೆ ಇರಲ್ಲ. ಒಂದು ವೇಳೆ ನೀವು ಡೆಸ್ಕ್ಟಾಪ್ ಯೂಸ್ ಮಾಡ್ತಿದ್ದೀರಿ, ನಿಮಗೆ ಬ್ಲೂಟೂತ್ನ ಹೆಡ್ಸೆಟ್ ಯೂಸ್ ಮಾಡಬೇಕು, ಬಟ್ ಇದರಲ್ಲಿ ಸಪೋರ್ಟ್ ಆಗಲ್ಲ. ಅದಕ್ಕೆ ನಾವು ಇದನ್ನು ತಗೊಂಡು ಹಾಕೋಬೋದು, ತುಂಬ ಹೆಲ್ಪ್ ಆಗುತ್ತೆ. ಅಥವಾ ನಿಮ್ಮ ಮೊಬೈಲಿರೋ ಡಾಟನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ. ಐಪ್ಯಾಡ್ ಅಥವಾ ಟ್ಯಾಬ್ ಇದ್ದರೂ ಅದಕ್ಕೂ ಯೂಸ್ ಮಾಡ್ಕೋಬೋದು, ಮೌಸಿಗೆ ಯೂಸ್ ಮಾಡ್ಬೋದು, ಕೀಬೋರ್ಡ್ಗೆ ಯೂಸ್ ಮಾಡ್ಕೋಬೋದು, ವೈರ್ಲೆಸ್ ಪ್ರಿಂಟರ್ ಇದ್ದರೆ ಅದಕ್ಕೆ ಯೂಸ್ ಮಾಡ್ಬೋದು. ಯಾರಾದರೂ ಗೇಮ್ ಆಡ್ತಿರೋರಿದ್ದರೆ ಆ ವೈರ್ಲೆಸ್ ಗೇಮಿಂಗ್ ಪ್ಯಾಡ್ಗೆ ಸಹ ಯೂಸ್ ಮಾಡ್ಕೋಬೋದು. ಆಗಲೇ ಹೇಳಿದೆ ಹೆಡ್ಫೋನ್ಗೆ ಯೂಸ್ ಮಾಡ್ಬೋದು, ಹಾಗೆ ಸ್ಪೀಕರ್ಗೆ ಸಹ ಯೂಸ್ ಮಾಡ್ಬೋದು. ಸ್ಪೀಕರ್ ಅಂದರೆ ನಿಮ್ಮ ಸಿಸ್ಟಮಲ್ಲಿರುವಂಥ ಸೌಂಡ್ನ ನಿಮ್ಮ ವೈರ್ಲೆಸ್ ಸ್ಪೀಕರಿಗೆ ನೀವು ಕನೆಕ್ಟ್ ಮಾಡ್ಕೋಬಹುದು. ಆ್ಯಕ್ಚುಲಿ ಇದನ್ನು ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿದ್ದೀನಿ. ಇದರಲ್ಲಿ ಏನೆಲ್ಲ ಇರುತ್ತೆ ಅಂತ ನಾನು ನಿಮಗೆ ಕ್ಲೀನಾಗಿ ತೋರಿಸ್ತೀನಿ. ಇದು ಮಾಡೆಲ್ ನಂಬರು UB400 ಅಂತ ಇರೋದು. ಓಕೆ, ಇದನ್ನೀಗ ಅನ್ಬಾಕ್ಸ್ ಮಾಡುವ. ಆ್ಯಕ್ಚುಲಿ ನೋಡಿ, ಇಲ್ಲಿ ಒಂದು ಸೀಲ್ ಇತ್ತು, ಆ್ಯಕ್ಚುಲಿ ಕಟ್ ಮಾಡಿದೆ ನೋಡಿ, ಇಲ್ಲಿ ಒಂದು ಸೀಲ್ ಬರುತ್ತೆ. ಓಪನ್ ಮಾಡಿದಾಗ ನಮಗೆ ಈ ರೀತಿಯ ಇನ್ನೊಂದು ಪ್ಯಾಕೆಟ್ ಬರುತ್ತೆ. ಈ ಪ್ಯಾಕೆಟ್ನ ಈಸಿಯಾಗಿ ಈ ರೀತಿ ಓಪನ್ ಮಾಡ್ಬೋದು. ಇದು ನಮ್ಮ ಡಿವೈಸು, ಇದಿರಲಿ. ಈಗ ಇದರಲ್ಲಿ ಒಂದು ಯೂಸರ್ ಮ್ಯಾನ್ಯಲ್ ಬರುತ್ತೆ. ಓಕೆನಾ? ಟೈಮ್ ಇದ್ದರೆ ಓದ್ಕೊಳ್ಳಿ, ನಮಗೆ ಅದನ್ನು ಓದೋಷ್ಟು ಟೈಮ್ ಇಲ್ಲ, ಇದು ಬೇಡ. ಈಗ ಇದು ನಮ್ಮ ಡಿವೈಸ್ ನೋಡಿ, ಎಷ್ಟು ಚಿಕ್ಕದಿದೆ. ಕರೆಕ್ಟಾಗಿ ಲೆಕ್ಕ ಹಾಕಿದರೆ 1 ಇಂಚ್ ಅಷ್ಟಿದೆ ಅಷ್ಟೇ. ಇಷ್ಟಿದೆ. ಇಷ್ಟು ಚಿಕ್ಕ ಇದರಲ್ಲಿ ಬ್ಲೂಟೂತ್ನ ಏನೇನೋ ಒಂದು ಸರ್ಕ್ಯೂಟಲ್ಲಿ ಇಟ್ಟಿದ್ದಾರೆ. ಇದನ್ನು ಇನ್ಸ್ಟಾಲ್ ಮಾಡಿದಾಗ ತುಂಬ ಈಸಿ. ಇದನ್ನ ಜಸ್ಟ್ ನಾವು ಈ ರೀತಿಯಾಗಿ ಪ್ಲಗ್ ಮಾಡಿದರೆ ಆಯಿತು. ಈ ರೀತಿ ಪ್ಲಗ್ ಮಾಡಿದ ಕೂಡಲೇ ನಮಗೆ ಇಲ್ಲಿ ಸಿಸ್ಟಮಲ್ಲಿ ತೋರಿಸುತ್ತೆ. ಇಲ್ಲಿ ತೋರಿಸುತ್ತೆ. ಇಲ್ಲಿ ನಾನು ಆಲ್ಮೋಸ್ಟ್ ಇದನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಏನೂ ಇಲ್ಲ, ನೀವು ಜಸ್ಟ್ ಇಲ್ಲಿ ಆ್ಯಡ್ ಎ ಡಿವೈಸ್ ಅಂತ ಕೊಟ್ಟರೆ ಆಯಿತು. ಈ ರೀತಿ ಸೆಟ್ಟಿಂಗ್ ಓಪನ್ ಆಗುತ್ತೆ. ನಾನು ಆಲ್ಮೋಸ್ಟ್ ಆಲ್ರೆಡಿ ಇದನ್ನು ಪೇರ್ ಮಾಡಿದ್ದೀನಿ. ಇಲ್ಲಿ ನಾವು ಪೇರ್ ಮಾಡೋ ಮುಂಚೆ ನೋಡಿ, ನಾನು ರಿಮೂವ್ ಕೊಟ್ಟಿರ್ತೀನಿ. ಈಗ ನಾನು ಇನ್ನೊಮ್ಮೆ ಪೇರ್ ಮಾಡ್ತೀನಿ ಅದನ್ನು. ಓಕೆ, ನಾನು ಇದನ್ನೀಗ ಆನ್ ಮಾಡ್ತೀನಿ ಫಸ್ಟಿಗೆ. ನೋಡಿ, ಆನ್ ಆಯಿತು. ಆನ್ ಆದ ಕೂಡಲೇ ಇಲ್ಲಿ ನಾನು ಪುನಃ ಆ್ಯಡ್ ಡಿವೈಸ್ ಅಂತ ಕೊಡಬೇಕು, ಬ್ಲೂಟೂತ್. ಇಲ್ಲಿ ತೋರಿಸ್ತಾನೆ ನೋಡಿದೆ, ಕನೆಕ್ಟ್, ಡನ್. ಸಿಂಪಲ್, ಕನೆಕ್ಟ್ ಆಗೋಯಿತು. ಯಾವುದೇ ರೀತಿಯ ಸಾಫ್ಟ್ವೇರ್ ಅದು ಇದು ಏನು ಬೇಕಾಗಿಲ್ಲ, ಸಿಂಪಲಾಗಿ ಮಾಡ್ಬೋದು. ನೆಕ್ಸ್ಟ್ ನಾನು ಏನೀಗ ಸೌಂಡ್ ಪ್ಲೇ ಮಾಡ್ತೀನೋ ಅದಿಲ್ಲಿ ಕೇಳುತ್ತೆ. ನಾನು ಜಸ್ಟ್ ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ನಾನು ಇವಾಗೊಂದು ವೀಡಿಯೋನ ಪ್ಲೇ ಮಾಡ್ತೀನಿ. ಓಕೆ, ನಮ್ಮ ಕರಾವಳಿ ಕಪ್ಪಲ್ ವೀಡಿಯೋನ ಹಾಕ್ತೀನಿ. ಅದು ವೀಡಿಯೋ ಪ್ಲೇ ಆಗ್ತಾಯಿದೆ. ಈಗ ವಿಡಿಯೋ ಪ್ಲೇ ಆಗೋದು ನಮಗಿಲ್ಲಿ
ಕೇಳುತ್ತೆ ನೋಡಿ. ಹತ್ತರಲ್ಲಿ ಹೆಡ್ಫೋನ್ ಇಡ್ತಿದ್ದೀನಿ, ಕೇಳ್ತಿರ್ಬೋದು. ಇದು ಆಗಿ ನಿಮಗೀಗ ವಾಲ್ಯೂಮ್ ಜಾಸ್ತಿ ಮಾಡಬೇಕು ಅಂತಂದರೆ ನೋಡಿ, ಇಲ್ಲಿ ವಾಲ್ಯೂಮ್ ಪ್ಲಸ್ ಬಟನ್ ಒತ್ತಿದಾಗ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ನಾನು ಒಂದು ವೇಳೆ ವಾಲ್ಯೂಮ್ ಕಮ್ಮಿ ಮಾಡಿದಾಗ ವಾಲ್ಯೂಮ್ ಕಮ್ಮಿ ಆಯಿತು. ನಾನೇನಾದರೂ ಇಲ್ಲಿ ಪೌಸ್ ಮಾಡಿದೆ ನೋಡಿ, ಇಲ್ಲಿ ಪವರ್ ಬಟನ್ ಇದೆ, ಪವರ್ ಬಟನ್ ಒತ್ತಿದಾಗ ಪೌಸ್ ಆಗುತ್ತೆ, ಪುನಃ ಒತ್ತಿದಾಗ ಪ್ಲೇ ಆಗುತ್ತೆ ನೋಡಿ. ಹೇಳ್ತಾರೆ ತುಂಬ ಈಸಿ ಇದೆ, ಸಿಂಪಲ್ಲಾಗಿ. ಈ ವೈರ್ ಕಿರಿಕಿರಿ ಬೇಡ ಅಂತಂದರೆ ನೀವು ಆರಾಮ್ಸೆ ಇದನ್ನು ತಗೊಂಡು ವೈರ್ಲೆಸ್ ಆಗಿ ನಿಮ್ಮ ಪಿ ಸಿನ ಕನ್ವರ್ಟ್ ಮಾಡಬಹುದು. ಈ ವಿಡಿಯೋ ಆ್ಯಕ್ಚುಲಿ ನಾವು ಮೊನ್ನೆ ಒಂದು ದೇವಸ್ಥಾನ ಹೋಗಿದ್ವಿ. ಆ ದೇವಸ್ಥಾನ ಎಲ್ಲಿ ಅಂತಲೇ ಗೊತ್ತಿಲ್ಲದಿರುವಂಥ ದೇವಸ್ಥಾನ ನಾವು ಹೋದ್ದು. ಆ ವಿಡಿಯೋ ಹಾಕಿದ್ದೀನಿ, ನೀವು ಅಲ್ಲಿ ನೋಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಐ ಬಟನ್ ಸಹ ಕೊಟ್ಟಿರ್ತೀನಿ. ಈ ವಿಡಿಯೋ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಗೊತ್ತಿಲ್ಲುವಂಥ ದೇವಸ್ಥಾನಕ್ಕೆ ಹೋಗ್ತಾ ಇರುವಂಥದ್ದು. ಕೊನೆಗೂ ದೇವಸ್ಥಾನ ಸಿಗುತ್ತೆ, ತುಂಬ ಚೆನ್ನಾಗಿದೆ ನೋಡಿ. ನೋಡೋಲ್ಲ, ಇಷ್ಟು ಚಿಕ್ಕ ಐಟಮು ಎಷ್ಟು ಕೆಲಸ ಮಾಡ್ತಾಯಿದೆ. ಇದರಿಂದ ನಮಗೇನು ಯೂಸ್ ಇದೆ ಅಂತ ಆಲ್ಮೋಸ್ಟ್ ನಾನು ಹೇಳಿದೆ. ನನಗೇನು ಸಮಸ್ಯೆ ನಾನು ಯಾಕೆ ಇದನ್ನು ತಗೊಂಡೆ, ನನಗೇನು ಸಮಸ್ಯೆ ಆಗ್ತಿತ್ತು ಅಂತಂದರೆ, ನಾನು ವೈರ್ಡ್ ಹೆಡ್ಫೋನ್ ಯೂಸ್ ಮಾಡ್ತಿದ್ದೆ ವಿಡಿಯೋ ಎಡಿಟ್ ಮಾಡುವಾಗೆಲ್ಲ. ಆಗ ತುಂಬ ಕಿರಿಕಿರಿ ಆಗೋದೇನಂತಂದರೆ, ಆ ವೈರ್ ಇರೋದ್ರಿಂದ ನಮಗೆ ಕೈ ಮೂಮೆಂಟ್ ಮಾಡಲಿಕ್ಕೆಲ್ಲ ಆಗೋದಿಲ್ಲ. ಏನೋ ಒಂದು ಆ ಕಡೆ ಈ ಕಡೆ ಬೇಕು ಅಂದರೆ ಆಗೋದಿಲ್ಲ. ಸ್ವಲ್ಪ ಸುಸ್ತಾಯಿತು, ಸ್ವಲ್ಪ ರೆಸ್ಟ್ ಮಾಡು ಅಂತಂದ್ರೂ ಆಗೋದಿಲ್ಲ. ಇದಕ್ಕೋಸ್ಕರ ನಾನು ಈ ಬ್ಲೂಟೂತ್ ಡಿವೈಸ್ನ ತಗೊಂಡೆ. ಇದರಿಂದ ಡ್ರಾಬ್ಯಾಕ್ ಏನು ಅಂತ ಕೇಳ್ತೀರಾ, ನನಗೆ ಸೌಂಡ್ ಕ್ವಾಲಿಟಿ ನನಗೆ ಅಷ್ಟೊಂದು ಇಷ್ಟ ಅನಿಸ್ಲಿಲ್ಲ ಕಂಪೇರ್ ಟು ವೈರ್ಡ್ ಏರ್ಫೋನಿಗೆ. ನಾನು ವೈರ್ಡ್ ಏರ್ಫೋನ್ ಹಾಕಿ ಯೂಸ್ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಅದೇ ನಾನು ಬ್ಲೂಟೂತ್ ಹೆಡ್ಫೋನ್ ಯೂಸ್ ಮಾಡಿದೆ ಅಂತಂದರೆ ಸ್ವಲ್ಪ ಸೌಂಡ್ ಕ್ಲಾರಿಟಿ ಅಷ್ಟು ಚೆಂದ ಬರ್ತಾ ಇಲ್ಲ. ಮೇ ಬಿ ಏರ್ಫೋನ್ನ ಪ್ರಾಬ್ಲಮ್ ಇರಬಹುದು. ಬಟ್ ನಾನು ಸೌಂಡ್ ಕ್ವಾಲಿಟಿ ನನ್ನ ಹತ್ರ ಇರೋದು ಏರ್ಫೋನ್ ತುಂಬ ಚೆನ್ನಾಗಿದೆ. ನಾನು ಅದು ಸಹ ಅನ್ಬಾಕ್ಸ್ ಮಾಡಿ ಹಾಕಿದ್ದೀನಿ. ಅದು ಮೋಸ್ಟ್ಲಿ ಫುಡ್ ಮೀಡಿಯಾದ ಚಾನಲ್ ಇದೆ, ನೀವು ಬೇಕಾದ್ರೆ ಆ ವಿಡಿಯೋಸನ್ನು ನೋಡಿ. ಇಷ್ಟು ಇನ್ಫಾರ್ಮೇಷನ್ ಸಾಕು ಅಂದ್ಕೊಳ್ತೀನಿ, ಓಕೆನಾ. ನಿಮ್ಗೇನಾದರೂ ಇದು ಬೇಕು ಅಂತಂದರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಏನು ಕೊಟ್ಟಿರುವಂಥ ದುಡ್ಡಿಗೆ ಏನು ಮೋಸ ಇಲ್ಲ. ಹಾಗಾದರೆ ಇದ್ರ ಪ್ರೈಸ್ ಎಷ್ಟು ಅಂತ ನೀವು ಕೇಳ್ತಿದ್ದೀರಲ್ವ, ಇದು ಪ್ರೈಸು ಕೇವಲ 499 ರೂಪಾಯಿ. ಕೊಟ್ಟಿರೋ ದುಡ್ಡಿಗೇನು ಮೋಸ ಇಲ್ಲ, ಆರಾಮ್ಸೆ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಹಾಗೆ ಇದು 1 ಇಯರ್ ವಾರಂಟಿ ಸಹ ಇದೆ. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ 1 ಇಯರ್ ಅಲ್ಲಿ ನೀವು ಅದನ್ನ ರಿಪ್ಲೇಸ್ಮೆಂಟ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಇದರಲ್ಲಿ ನನಗೆ ಇಷ್ಟ ಆಗದೇ ಇರುವಂಥದ್ದು ಅಂತಂದರೆ, ಇದು ಮೇಡ್ ಇನ್ ಚೀನಾ. ಬೇರೆ ವಿಧಿ ಇಲ್ಲ, ನಮ್ಮಲ್ಲಂತೂ ಮ್ಯಾನುಫ್ಯಾಕ್ಚರಲ್ಲಿ ಮಾಡ್ತಾ ಇಲ್ಲ. ಚೀನಾ ಬಿಟ್ಟರೆ ಬೇರೆ ಎಲ್ಲಿಂದ ಬರ್ತಾನಿಲ್ಲ ಬಿಡಿ. ನಾನು ಆಲ್ಮೋಸ್ಟ್ ಗೊತ್ತಿರ್ಬೋದು, ನಾನು ಇಲ್ಲಿ ಮೌಂಟ್ ಮಾಡಿದ್ದೀನಲ್ಲ DJI Osmo ಕ್ಯಾಮ್ರಾ, ಇದನ್ನು ಸಹ ನಾನು ತೊಗೊಂಡಿದ್ದು ಅಮೆಝಾನಲ್ಲಿ. ಬಟ್ ಇದು ಮೇಡ್ ಇನ್ ಚೀನಾನೇ. ಆಲ್ಮೋಸ್ಟ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಬರೋದು ಅಲ್ಲಿಂದ, ನಮಗೆ ಗೊತ್ತಿದೆ. ಅದರಲ್ಲಿ ಏನೂ ಮಾಡಲಿಕ್ಕಾಗೋದಿಲ್ಲ, ತಗೊಳ್ಳೇಬೇಕಾಗತ್ತೆ. ಒಂದು ವೇಳೆ ಇಂಥ ಪ್ರತಿಯೊಂದು ಐಟಮ್ ನಮ್ಮ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ತುಂಬಾ ಖುಷಿ ಅನಿಸುತ್ತೆ, ತಗೊಳ್ಳಿಕ್ಕೂ ಒಂದು ಧೈರ್ಯ ಇರುತ್ತೆ. ಹಾಗಂತ ಇದೆಲ್ಲ ಕಂಪ್ನಿ, ಇದರಲ್ಲಿ ಏನು ನಿಮಗೇನು ಪ್ರಾಬ್ಲಮ್ ಬರೋಲ್ಲ. 1 ಇಯರ್ ವಾರಂಟಿ ಇದೆ. ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 4 to 5 ಇಯರ್ ಯೂಸ್ ಮಾಡಬಹುದು. ನನಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಕರೆಕ್ಟ್ ಹೇಳ್ಬೇಕಂತಂದರೆ ಇದು ಹಾಳಾದಾಗ ಇನ್ನೊಂದು ವೀಡಿಯೋ ಮಾಡಬೇಕಾಗತ್ತೆ. ಇಷ್ಟು ಟೈಮ್ ಯೂಸ್ ಮಾಡಿದೆ, ಈಗ ಹೋಯಿತು ಅಂತ. ಓಕೆ ಸ್ನೇಹಿತರೆ, ಇದಿಷ್ಟು ಚಿಕ್ಕದಾಗಿ TP-Link ಬ್ಲೂಟೂತ್ 4.0 USB ಡಿವೈಸ್ನ ಒಂದು ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಅಂದ್ಕೊಳ್ತೀನಿ. ಇಷ್ಟ ಇದ್ರೆ ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.